ಸರ್ಫಿಂಗ್ ಒಂದು ಅಡ್ವೆಂಚರ್ ಸ್ಪೋರ್ಟ್. ಸೊ ಸರ್ಫಿಂಗ್ ಕಲಿಬೇಕಿದ್ರೆ ಬೇಸಿಕ್ ಸ್ವಿಮ್ಮಿಂಗ್ ಆದರೂ ಗೊತ್ತಿರಬೇಕು. ಹಾಗೆ ರೂಲ್ಸ್ ಇಲ್ಲ, ಸ್ವಿಮ್ಮಿಂಗ್ ಗೊತ್ತೇ ಇರಬೇಕು ಅಂತಿಲ್ಲ, ಗೊತ್ತಿಲ್ಲದಿದ್ದರೆ ಅವರು ಸಹ ಮಾಡ್ತಾರೆ, ಲೈಫ್ ಜಾಕೆಟ್ ಹಾಕಿ ಎಲ್ಲ ಕಲಿತಾರೆ ಸರ್ಫಿಂಗ್. ಸೊ ಅದು ಹೇಗೆ ಹೇಳಿದರೆ, ವೇವ್ಸ್ ಸಮುದ್ರದಲ್ಲಿ ವೇವ್ಸ್ ಹಿಡಿಯೋದು ನಾವು ಸರ್ಫ್ ಬೋರ್ಡ್ ಇಟ್ಕೊಂಡು ವೇವ್ಸ್ ಫಾರ್ಮ್ ಆಗುವಲ್ಲಿ ನಾವು ಹೋಗಬೇಕು. ಈಗ ಮಂಗಳೂರಲ್ಲಿ ಎಲ್ಲ ಆದರೆ ವೇವ್ಸ್ ನಿಮಗೆ ಹತ್ತಿರದಲ್ಲೇ ಸಿಗ್ತದೆ. ಚೆನ್ನೈಯಲ್ಲಿ, ತಮಿಳ್ನಾಡಲ್ಲಿ, ರಾಮೇಶ್ವರಮಲ್ಲಿ ಫ್ಲ್ಯಾಟ್ ವಾಟರ್, ಸೊ ವೇವ್ಸ್ ಎಲ್ಲ ಇರೋದಿಲ್ಲ ಅಲ್ಲಿ. ಆಮೇಲೆ ಮಹಾಬಲಿಪುರಮಲ್ಲೆಲ್ಲ ಸ್ವಲ್ಪ ದೂರ ಹೋಗಬೇಕಾಗ್ತದೆ ನೀವು. ಹಾಗೆ ಇಲ್ಲಿ ಸ್ವಲ್ಪ ದೂರ ಹೋಗೋದು. ಫಾರಿನ್ ಕಂಟ್ರೀಸಲ್ಲೆಲ್ಲ ತುಂಬ ಒಳಗೆ ಹೋಗಬೇಕಾಗ್ತದೆ, ಸಮುದ್ರದ ಒಳಗೆ ಹೋಗಬೇಕಾಗ್ತದೆ ವೇವ್ಸ್ ಸಿಗಬೇಕಿದ್ರೆ ನಮಗೆ. ಸೊ ವೇವ್ಸ್ ಬರೋದು ನೋಡುವಾಗ ನೀವು ಬೋರ್ಡ್ ಮೇಲೆ ಮಲಕ್ಕೊಂಡು ಪ್ಯಾಡಲ್ ಮಾಡಬೇಕು, ಲೈಕ್ ಸ್ವಿಮ್ಮಿಂಗ್ ಮಾಡಿದ ಹಾಗೆ, ಬಟ್ ಬೋರ್ಡಿನ ಮೇಲೆ ಮಲಕ್ಕೊಂಡು. ಸೊ ಬೋರ್ಡ್ನ ಮೇಲೆ ಮಲಕ್ಕೊಂಡು ಪ್ಯಾಡಲ್ ಮಾಡುವಾಗ ನಿಮಗೆ ವೇವ್ಸ್ ಒಂದು ಸಣ್ಣ ಪುಷ್ ಕೊಟ್ಟ ಹಾಗೆ ಫೀಲ್ ಆಗ್ತದೆ. ಆಗ ನೀವು ನಿಲ್ಲಬೇಕು ಬೋರ್ಡ್ ಮೇಲೆ ಹಾಗೆ. ಆದರೆ ನಿಮಗೆ ಕಲಿಸುವಾಗ ನಿಮಗೆ ಫಸ್ಟಿಗೆ ಎಲ್ಲ ಕೋಚ್ ಇರ್ತಾರೆ ಒಟ್ಟಿಗೆ, ಅವರೇ ನಿಮ್ಮನ್ನು, ನನ್ನ ಬೋರ್ಡಿನ ಸೈಜ್ ಅಲ್ಲ, ಸ್ವಲ್ಪ ದೊಡ್ಡ ಸೈಜ್, ಅದರಲ್ಲಿ ನಿಮ್ಮನ್ನು ಮಲಗಿಸಿ ಅವರೇ ದೂಕ್ತಾರೆ. ಆಗ ನಿಮಗೆ ನಿಲ್ಲಿಕ್ಕೆ ಈಸಿ ಆಗ್ತದೆ. ಫಸ್ಟ್ 2 ಕ್ಲಾಸ್ ಹಾಗೆ, ಮತ್ತು ನಿಮ್ಮಷ್ಟಕ್ಕೆ ಮಾಡಬೇಕು. ಅದರಿಂದ ಏನು ಹೇಳ್ತಾರೆ, ಇದು ಸಮುದ್ರದೊಟ್ಟಿಗೆ ಒಳ್ಳೆ ಕನೆಕ್ಷನ್ ಸಿಗ್ತದೆ ನಮಗೆ ನಿಜ ಹೇಳಬೇಕಾದ್ರೆ. ಅಂದರೆ ಈಗ ನಾನು ಸರ್ಫಿಂಗ್ ಸೇರೋ ಮುಂಚೆ ಬೀಚ್ ಅಲ್ಲ, ಅದರಲ್ಲಿ ಎಂತ ಉಂಟು ಹಾಗೆ ಹೇಳ್ತಿದ್ದೆ. ಆದರೆ ಸರ್ಫಿಂಗಿಗೆ ಸೇರಿದ ಮೇಲೆ ನನಗೆ ಬೀಚಿಂದಾಗಿ ಏನೆಲ್ಲ ಆಗ್ತದೆ. ಈಗ ನಾವು ಪ್ಲಾಸ್ಟಿಕ್ ಒಂದು ಬಿಸಾಕಿದರೆ ಬೀಚಲ್ಲಿ, ನೀರಿಗೆ ಹಾಕಿದ್ರೆಲ್ಲ ಮೀನುಗಳಿಗೆ ಎಷ್ಟು ಎಫೆಕ್ಟ್ ಆಗ್ತದೆ, ಎಷ್ಟು ಪೊಲ್ಯೂಷನ್ ಆಗ್ತದೆ, ನಾನು ಸರ್ಫಿಂಗ್ ಜಾಯ್ನ್ ಆದ ಮೇಲೆ ಗೊತ್ತಾಗೋದು. ಯಾಕೆ ಹೇಳಿದರೆ, ನಾವು ಸರ್ಫಿಂಗ್ ಮಾಡುವಾಗ ವಾಟರ್ ಬಾಡೀಸ್ ನೋಡ್ತೇವೆ ತುಂಬ. ಈಗ ಕೆಲವು ಕಡೆ ಆಯಿಲ್ ಇರ್ತದೆ, ಅಂದರೆ ಶಿಪ್ಪಿಂದ ಆಯಿಲ್ ಲೀಕ್ ಆಗಿರೋದು ಎಲ್ಲ ಇದಕ್ಕೆ ಸಮುದ್ರದಲ್ಲಿ ನೀರಲ್ಲಿ ಇರ್ತದೆ. ಅದೆಲ್ಲ ನಮಗೆ ಸಹ ಬೋರ್ಡಿಗೆಲ್ಲ ತಾಗ್ತದಲ್ಲ, ಆಗ ನಮಗೆ ಗೊತ್ತಾಗ್ತದೆ ಎಷ್ಟು, ಅಂದರೆ ಪ್ರಾಣಿಗಳಿಗೆ ಎಷ್ಟು ಉಪದ್ರ ಆಗ್ತದೆ ಅಂತ ಹೇಳಿ ಆಗ ಗೊತ್ತಾಗ್ತದೆ ನಮಗೆ. ಸೊ ಅದರ ಮತ್ತೆ ತುಂಬ ಕೇರ್ ತಗೊಳ್ತೇವೆ ನಾವು. ನೀರಿದ್ದು ಸಹ ನಮ್ಮ ಬಗ್ಗೆ ಸಹ. ನನ್ನ ಅಕ್ಕ ಶಿವಾನಿ ಅಂತ ಹೇಳಿ, ಅವಳು ಸಹ ಸ್ಟೇಟ್ ಲೆವೆಲ್ ಸ್ವಿಮ್ಮರ್. ಸೊ ಅವಳು ಸ್ವಿಮ್ಮಿಂಗ್ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿ ಸ್ವಲ್ಪ ಟೈಮಲ್ಲಿ ನಾನು ಸಹ ಅವಳೊಟ್ಟಿಗೆ ಜಾಯ್ನ್ ಆದೆ. ಅಂದರೆ ನಾನು ಸುಮ್ಮನೆ ಆಟ ಆಡಲಿಕ್ಕೆ ಅಂತ ಹೋಗಿದ್ದದ್ದು. ನನ್ನ ಮಾವ ನ್ಯಾಷನಲ್ ಕೋಚ್ ಅವರು, ವಸಂತ್ ಕುಮಾರ್ ಅಂತ ಹೇಳಿ. ಸೊ ಅವ್ರು ನನ್ನ ಅಕ್ಕನಿಗೆ ಟ್ರೈನ್ ಮಾಡ್ತಿದ್ರು. ಅವರೊಟ್ಟಿಗೆ ನಾನು ಸುಮ್ಮನೆ ಆಟ ಆಡಲಿಕ್ಕೆ ಅಂತ ಹೋಗಿದ್ದದ್ದು. ಮತ್ತು ನನ್ನಷ್ಟಕ್ಕೆ ಇದ್ದೆ ಪೂಲಲ್ಲಿ. ಮತ್ತು ಅಮ್ಮ ನನ್ನನ್ನು ಸ್ಪೋರ್ಟ್ಸ್ ಬ್ಯಾಚಿಗೆ ಹಾಕಿದ್ರು ಸ್ವಿಮ್ಮಿಂಗಲ್ಲಿ. ಮತ್ತು ನಾನು ಸಹ ಕಾಂಪಿಟೇಷನ್ಸಿಗೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿ ನಾನು ಸಹ ಸ್ಟೇಟ್ ಲೆವೆಲ್ ತನಕ ಹೋಗಿದ್ದೇನೆ. ನ್ಯಾಷನಲ್ಸ್ ಆಗಲಿಲ್ಲ ನನಗೆ ಸ್ವಿಮ್ಮಿಂಗ್ ಹೇಳಿಕೊಟ್ಟದೆಲ್ಲ ನನ್ನ ಅಂಕಲ್, ಅದೇ ವಸಂತ್ ಕುಮಾರ್ ಅಂತ ಹೇಳಿ. ನಿಮ್ಮ ಅಮ್ಮನ ಪ್ರೋತ್ಸಾಹದ ಬಗ್ಗೆ ಹೇಳಬೇಕಿದ್ರೆ, ನಿಮಗೆ ನಿಮ್ಮೆಲ್ಲ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ನ ಹಿಂದೆ ಇರುವಂಥದ್ದು ನಿಮ್ಮ ಅಕ್ಕ ಮತ್ತು ಅಮ್ಮನ ಪ್ರೋತ್ಸಾಹದ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ? ಅಮ್ಮ ಇಷ್ಟು ದೂಕಿದ್ದಕ್ಕೆ ಇಷ್ಟು ಎದುರು ಬಂದಿದ್ದೇನೆ ನಾನು. ಅಂದರೆ ಸ್ವಿಮ್ಮಿಂಗಲ್ಲಿ ಸಹ ನನಗೆ ಸ್ವಿಮ್ಮಿಂಗಲ್ಲಿ ಇಂಟ್ರೆಸ್ಟ್ ಇಲ್ಲ ಆಯಿತು. ಆದರೆ ಅವರೇ, ನಾನು ಎಂಥದ್ದೇ ರೀಸನ್ ಕೊಟ್ಟರು ಸಹ, ಸಂಜೆ ಸ್ಕೂಲಿಂದ ಬೇಕು ಅಂತ ಲೇಟಾಗಿ ಬರೋದು ಎಲ್ಲ ಮಾಡಿದರೆ ಸಹ ಅವರು ಕರ್ಕೊಂಡು ಹೋಗ್ತಿದ್ರು ಸ್ವಿಮ್ಮಿಂಗಿಗೆ. ಮತ್ತು ಹೊಟ್ಟೆ ನೋವು ಉಂಟು, ಅದುಂಟು ಇದುಂಟು ಹೇಳಿದರೆ ನಾನು ಎಂಥ ರೀಸನ್ ಕೊಟ್ಟರೆ ಸಹ ಅವ್ರು ಬಿಡ್ತಿಲ್ಲ ಆಯಿತು, ಸ್ವಿಮ್ಮಿಂಗ್ಗೆ ಕರ್ಕೊಂಡು ಹೋಗ್ತಿದ್ರು. ಆಮೇಲೆ ಸರ್ಫಿಂಗ್ಸ್ ಅಷ್ಟೇ, ಸರ್ಫಿಂಗಿಗೆ ಅವರೇ ಮೇಯ್ನ್ ಸಪೋರ್ಟ್ ಮಾಡ್ತಿರೋದು ನನಗೆ. ಈಗ ಹಣದ ವಿಷಯದಲ್ಲಿ ಸಹ ಆಗಲಿ, ಈಗ ನಾನು ಗ್ರ್ಯಾಜುಯೇಟ್ ಆಗಿ ನನಗೆ ಸರ್ಫಿಂಗನ್ನೇ ಫಾಲೋ ಮಾಡಬೇಕು ಅಂತ ಉಂಟು, ನನ್ನ ಪ್ಯಾಷನ್ ಸರ್ಫಿಂಗ್. ಸೊ ಅದನ್ನು ಬಿಡಲಿಕ್ಕೆ ನನಗೆ ಮನಸ್ಸಿಲ್ಲ. ಬಟ್ ಫಿನಾನ್ಷಿಯಲ್ ಆಗಿ ನಮಗೆ ಅಮ್ಮ ಮಾತ್ರ, ಅಮ್ಮ ಅರ್ನ್ ಮಾಡೋದ್ರಿಂದಾಗಿ, ಅಂದರೆ ಅಪ್ಪ ಸಹ ಇದ್ದಾರೆ, ಬಟ್ ಅಮ್ಮ ಇಲ್ಲಿ ಮೇಯ್ನಾಗಿ ನನಗೆ ಸಪೋರ್ಟ್ ಮಾಡ್ತಾರೆ. ಸರ್ಫಿಂಗ್ಗೆ ಹೋಗುವಾಗ ಒಟ್ಟಿಗೆ ಬರ್ತಾರೆ ಹಾಗೆಲ್ಲ, ಅಲ್ಲಿ ಕಾಂಪಿಟೇಷನ್ಸಿಗೆ ಸಹ ಒಟ್ಟಿಗೆ ಇರ್ತಾರಲ್ಲ. ಸೊ ಅವರಿಗೆ ಗೊತ್ತುಂಟು ಎಷ್ಟು ಕಷ್ಟ ಆಗ್ತದೆ ಹೇಳಿ. ಅವರು ಇಲ್ಲದಿರ್ತೀರಿ ಇದೆಲ್ಲ ಆಗ್ತಿಲ್ಲ ಆಯಿತು, ಸರ್ಫಿಂಗೆಲ್ಲ ಜಾಯ್ನ್ ಆಗೋದು ಕಷ್ಟ. ನನಗೆ ಸಣ್ಣದ್ರಿಂದ ಬೀಚ್ ಅಂದರೆ ತುಂಬ ಇಷ್ಟ ಇತ್ತು. ಮತ್ತು ಸ್ವಿಮ್ಮಿಂಗ್ ಸಹ ಹೇಗಿದ್ರು ಗೊತ್ತಿತ್ತು. ಸೊ ಒಮ್ಮೆ ಟ್ರೈ ಮಾಡುವ ಅಂತ ಹೋಗಿದ್ದು, ಅಂದರೆ ಸ್ಟಾರ್ಟ್ ಮಾಡಿದ್ದು. ಮತ್ತು ಟ್ರೈನಿಂಗ್ ಅಂದರೆ ಒಮ್ಮೆ ಟ್ರೈ ಮಾಡಲಿಕ್ಕೆ ಅಂತ ಹೋಗಿ ಮತ್ತೆ ಸ್ವಲ್ಪ ಟೈಮಲ್ಲಿ ಗೊತ್ತಾಯಿತು 6 ಮಂತ್ಸಲ್ಲಿ ಇನ್ನೂ ಕಾಂಪಿಟೇಷನ್ಸ್ ಉಂಟು ಅಂತ ಹೇಳಿ ನಮಗೆ ಹೇಳಿದರು. ನಾವು ಅದಕ್ಕೆ ಸಹ ಹಾಗೆ ಒಮ್ಮೆ ನೋಡುವ ಹೇಗಾಗ್ತದೆ ಸರ್ಫಿಂಗ್ ಅಂದರೆ ಎಂತ, ಅಲ್ಲೆಲ್ಲ ಹೋಗಿ ಗೊತ್ತಾಗ್ತದಲ್ಲ, ಸ್ವಲ್ಪ ನಾಲೆಜ್ ಇರ್ತದೆ ಅಂತ ಹೇಳಿ ನಾನು 8th ಸ್ಟ್ಯಾಂಡರ್ಡಲ್ಲಿದ್ದೆ. ಅದು ನನ್ನ ಫಸ್ಟ್ ಕಾಂಪಿಟೇಷನ್ 2014. ಸೊ ಅಲ್ಲಿ ಹೋಗಿ ಕಾಂಪೀಟ್ ಮಾಡಿದೆ. 2nd ಪ್ಲೇಸ್ ಬಂತು ನನಗೆ ವಿಮೆನ್ಸ್ ಕ್ಯಾಟಗರಿಯಲ್ಲಿ, ಓಪನ್ ಕ್ಯಾಟಗರಿ ಹೇಳಿದರೆ ಲಾಸ್ಟ್ ಇಯರ್ ಅಲ್ಲ, ಅದಕ್ಕಿಂತ ಮುಂಚಿನ ವರ್ಷ ತನಕ ವಿಮೆನ್ಸಲ್ಲಿ ಬೇರೆ ಯಾವ ಕ್ಯಾಟಗರಿ ಇಲ್ಲ, ಒಂದೇ ಕ್ಯಾಟಗರಿ ಓಪನ್. ಅಂದರೆ ಎಷ್ಟೇ ದೊಡ್ಡವರಾದರೂ ಸಹ ಒಂದೇ ಕ್ಯಾಟಗರಿಯಲ್ಲಿ ಬರೋದು.
ಬೇರೆ ಏಜ್ ಕ್ಯಾಟಗರಿಯಲ್ಲಿಲ್ಲ. ಈಗ ರೀಸೆಂಟಾಗಿ ಅಂಡರ್ 16 ಕ್ಯಾಟಗರಿ ಮಾಡ್ತಿದ್ದಾರೆ. ಹಾಗೆ ಆಗ ನಾನು ಸ್ಟಾರ್ಟ್ ಮಾಡಿದಾಗ ತುಂಬ ಕಷ್ಟ ಇತ್ತು. ಅಂದರೆ ದೊಡ್ಡವರೆಲ್ಲ ಇದ್ದರು, ತುಂಬ ಎಕ್ಸ್ಪೀರಿಯನ್ಸ್ ಇದ್ದವರಿದ್ದರು. ಹೆದರಿಕೆ ಸಹ ಆಯಿತು, ಆದರೆ ಪರವಾಗಿಲ್ಲ, ಫಸ್ಟ್ ಟೈಮ್ ಅಲ್ಲ ಅಂಥೇಳಿ. ರೀಸೆಂಟಾಗಿ ಅಂದರೆ 2020 ಒಲಿಂಪಿಕ್ಸಿಗೆ ಸರ್ಫಿಂಗ್ ಸೆಲೆಕ್ಟ್ ಆಗಿತ್ತು. ಬಟ್ ಇಂಡಿಯಾದಿಂದ ಯಾರು ಹೋಗಲಿಲ್ಲ, ಇಂಡಿಯಾದಿಂದ ಯಾರಿಗೆ ಕಾಲ್ ಲೈಕ್ ಸೆಲೆಕ್ಷನ್ ಯಾರು ಮಾಡಲಿಲ್ಲ. ಆದರೆ ಈ ಸರ್ತಿ 2024 ಒಲಿಂಪಿಕ್ಸಿಗೆ ಸೆಲೆಕ್ಷನ್ ಕ್ಯಾಂಪ್ ಇತ್ತು, ಅದಕ್ಕೆ ನಾನು ಹೋಗಿದ್ದೆ. ಅದು ಪಾಂಡಿಚೇರಿಯಲ್ಲಿ ಆಗಿತ್ತು, 2022 ಡಿಸೆಂಬರಲ್ಲಿ ಆಗಿತ್ತು. ಬಟ್ ಮತ್ತೆ ಹೇಳಿದರು, ಅಂದರೆ ವುಮೆನ್ಸಿಗೆ ಇನ್ನೂ ಸಹ ಇಂಡಿಯಾದ ವುಮೆನ್ಸಿಗೆ ಸ್ವಲ್ಪ ಟೈಮ್ ಬೇಕು ಎಕ್ಸ್ಟ್ರಾ, ಅಂದರೆ ಟ್ರೈನಿಂಗಿಗೆ ಬೇಕು. ಬಿಕಾಸ್ ಉಳಿದವರೆಲ್ಲ ಫಾರಿನರ್ಸ್ ಎಲ್ಲ ತುಂಬ ಸಣ್ಣದ್ರಿಂದಲೇ, ಈಗ ನಾವು 3 ವರ್ಷದಲ್ಲಿ ಸ್ವಿಮ್ಮಿಂಗ್ ಸ್ಟಾರ್ಟ್ ಮಾಡಿದ್ದೆ ದೊಡ್ಡದು ಅಂತ ಎಣಿಸ್ತೇವೆ. ಅಲ್ಲಿ ಎಲ್ಲ ಮಕ್ಕಳನ್ನು ಸರ್ಫಿಂಗಿಗೆ ಕರ್ಕೊಂಡು ಹೋಗ್ತಾರೆ ಸಣ್ಣ ವಯಸ್ಸಿಂದಲೇ, 5 ಇಯರ್ಸಿಂದ 4 ಇಯರ್ಸಿಂದಲೇ ಕರ್ಕೊಂಡು ಹೋಗ್ತಾರೆ ಪೇರೆಂಟ್ಸ್ ಒಟ್ಟಿಗೆ ಹೋಗುವಾಗ. ಹಾಗಿರುವಾಗ ಅವರಿಗೆ ಬೀಚ್ ಒಟ್ಟಿಗೆ ತುಂಬ ಒಳ್ಳೆ ಕನೆಕ್ಷನ್ ಇರ್ತದೆ. ಅವರಿಗೆ ಡೈಲಿ ಪ್ರಾಕ್ಟೀಸ್ ಹೋಗಲಿಕ್ಕೆ ಅಂತ ಹೇಳ್ತಾರೆ ಸುಲಭ ಆಗ್ತದೆ. ಮನೆ ಸಹ ಬೀಚ್ ಹತ್ತಿರವೇ ಇರ್ತದೆ. ನಮಗೆಲ್ಲ ಹಾಗೆ ಅಲ್ಲ, ತುಂಬ ಕಷ್ಟ. ಹಾಗೆ ನಮಗೆ ಇಂಪ್ರೂವ್ಮೆಂಟ್ ಜಾಸ್ತಿ ಬೇಕು ಅಂತ ಹೇಳಿ ಈ ವರ್ಷ ತಗೊಳ್ಳಿಲ್ಲ. ನೆಕ್ಸ್ಟ್ ಟೈಮ್ ಇದಕ್ಕೆ ಅಂದರೆ 2028 ಇದಕ್ಕೆ ತಗೊಳ್ತಾರೆ ಅಂದರೆ ನಾವು ಅದಕ್ಕೆ ಅಷ್ಟು ಇಂಪ್ರೂವ್ ಆಗಬೇಕು, ಟ್ರೈನಿಂಗ್ ಮಾಡಿ ಇಂಪ್ರೂವ್ ಆಗಬೇಕು, ಆಗ ಸೆಲೆಕ್ಷನಿಗೆ ಹೋಗ್ಲಿಕ್ಕೆ ಆಗ್ತದೆ. ಅದೇ ಹುಡುಗರಿಗೆ ಎಂತಾಯ್ತು ಹೇಳಿದರೆ, ಅವರನ್ನು ಸೆಲೆಕ್ಷನ್ ಆಗಿ ಅಂದರೆ ಇಂಡಿಯಾದಲ್ಲಿ ಸೆಲೆಕ್ಟ್ ಮಾಡಿ ಮತ್ತು ಎಲ್ ಸಾಲ್ವಡೋರ್ ಅಂತ ಹೇಳಿ ಅಲ್ಲಿ ಇಂಟರ್ನ್ಯಾಷನಲ್ ಸೆಲೆಕ್ಷನ್ ಪ್ರೊಸೀಜರಿಗೆ ಕರ್ಕೊಂಡು ಹೋಗಿದ್ದರು. ಅಲ್ಲಿ ಅವರದ್ದು ಸ್ವಲ್ಪದ್ರಲ್ಲಿ ತಪ್ಪಿದೆ ಅಷ್ಟೇ. ಒಲಿಂಪಿಕ್ಸಿಗೆ 4 ಜನ ಹೋಗಿದ್ರು, ಅದರಲ್ಲಿ 4 ಜನರಿಗೆ ಸಹ ಆಗಲಿಲ್ಲ. ಸೊ ಇದರಲ್ಲಿ ಹೇಗೆ ಹೇಳಿದರೆ, ನೀವು ಪ್ಯಾಷನ್ ಆಗಿ ತಗೊಂಡ್ರೆ ಕಂಪೀಟ್ ಮಾಡ್ಬೋದು. ನಿಮಗೆ ಬೇರೆ ಬೇರೆ ಲೆವೆಲ್ಸಲ್ಲಿ ಕಂಪೀಟ್ ಮಾಡ್ಬೋದು. ಒಳ್ಳೆ ಟ್ರೈನ್ ಮಾಡಿ ನ್ಯಾಷನಲ್ ಇಂಟರ್ನ್ಯಾಷನಲ್ ತುಂಬ ಮಾಡಿದರೆ ಸರ್ಫಿಂಗ್ ಇದೊಂದು WSL ಟೂರ್ ಅಂತ ಉಂಟು, ಚಾಂಪಿಯನ್ಶಿಪ್ ಟೂರ್ ಅಂತ, ಅದರ ತನಕ ಸಹ ಹೋಗ್ಬೋದು. ಇಲ್ಲದ್ರೆ ಜಾಸ್ತಿ ಅಂತ ಹೇಳಿದರೆ ಒಲಿಂಪಿಕ್ಸ್ ತನಕ ಸಹ ಹೋಗ್ಬೋದು. ಅದು ಕಂಪೀಟ್ ಮಾಡೋದು ಬೇಡ ಅಂತ ಹೇಳಿದರೆ ನಾರ್ಮಲ್ ಆಗಿ ಸರ್ಫಿಂಗ್ ಕಲಿತು ಇನ್ಸ್ಟ್ರಕ್ಟರ್ ಆಗಿ ಸರ್ಫ್ ಸ್ಕೂಲ್ ಓಪನ್ ಮಾಡ್ಬೋದು. ಅದರಿಂದ ತುಂಬ ಸ್ಕೋಪ್ ಉಂಟು. ಲೈಕ್ ಈಗ ಹೇಳಬೇಕಾದ್ರೆ ಹಣ ಜಾಸ್ತಿ ಮಾಡೋದು ಅದರಿಂದಲೇ ಬಿಸ್ನೆಸ್ ಆಗೇ ಮಾಡಿದ್ದಾರೆ. ಮೊದಲೆಲ್ಲ ಹೇಗೆ ಹೇಳಿದರೆ, ಸರ್ಫಿಂಗ್ ಸ್ಟಾರ್ಟ್ ಆದಾಗ ಇಂಡಿಯಾದಲ್ಲಿ ಫಸ್ಟ್ ಬಂದಾಗ ಸರ್ಫಿಂಗ್ ಅಂತ ಹೇಳಿದರೆ ಲೋಕಲ್ ಮಕ್ಕಳಿಗೆ ಕಲಿಸ್ತಿದ್ರು, ಫ್ರೀಯಾಗಿ ಕಲಿಸ್ತಿದ್ರು. ಈಗ ಸಹ ಲೋಕಲ್ ಮಕ್ಕಳಿಗೆ ಕಲಿಸ್ತಾರೆ, ಆದರೆ ಎಲ್ಲ ಸಹ ಬಿಸ್ನೆಸ್ನ ವೇಯಲ್ಲೇ ನೋಡ್ತಾರೆ. ಅಂದರೆ ಅದನ್ನು ಕಲಿಸೋದನ್ನು ವಿಡಿಯೋ ಮಾಡಿ ಹಾಕಿ ಅದರಿಂದ ಸಹ ಜನರನ್ನು ಕರೆಸ್ತಾರೆ. ಅಂದರೆ ಈಗ ಜನರು ಸಹ ಅದನ್ನೇ ನೋಡೋದಲ್ಲ, ಒಳ್ಳೇದು ಯಾರು ಮಾಡ್ತಾರೆ ಅಂಥೇಳಿ ಸೊಸೈಟಿಗೆ, ಅದನ್ನು ತುಂಬ ಇಟ್ಕೊಳ್ತಾರೆ. ಹಾಗೆ ಅಂದರೆ ಈಗ ಸರ್ಫ್ ಸ್ಕೂಲಿಂದಾಗಿಯೇ ಬಿಸ್ನೆಸ್ ಮಾಡ್ತಿದ್ದಾರೆ. ಅದನ್ನು ಕಲಿಸೋದ್ರಲ್ಲಿ ಎಂತ ತೋರಿಸ್ತಿಲ್ಲ, ಅವರು ಇಂಟೆನ್ಷನ್ ತೋರಿಸ್ತಿಲ್ಲ, ಬಿಸ್ನೆಸ್ನ ಮೇಲೆ ತೋರಿಸ್ತಿದ್ದಾರೆ. ಮತ್ತು ಭಾರತದ ಯಂಗೆಸ್ಟ್ ಸರ್ಫರ್ ಅಂತ ಹೇಳಿ ಟೈಟಲ್ ಇತ್ತು ನನಗೆ 2015. ಯಾಕಂದರೆ ಆ ಟೈಮಲ್ಲಿ ನಾನೊಬ್ಬಳೇ ಸಣ್ಣವಳಿದ್ದದ್ದು. ಆಮೇಲೆ ತುಂಬ ವಿನ್ ಆಗಿದ್ದೆ ಕಾಂಪಿಟಿಷನ್ಸ್ ಎಲ್ಲ. ಅದಾದಮೇಲೆ ಈಗೆಲ್ಲ ಸಣ್ಣವ್ರು ಬರ್ತಿದ್ದಾರೆ ಸರ್ಫಿಂಗ್ಗೆ. ಸೊ ಆ ಟೈಟಲ್ ಹೋಗಿದೆ ನನ್ನದು. ಯಂಗೆಸ್ಟ್ ಸರ್ಫರ್ ಅಂತಿಲ್ಲ, ಬಟ್ ಸರ್ಫರ್ ಇದ್ದೇನೆ, ಇಂಡಿಯಾದ ಸರ್ಫರ್ ನಾನು ಅಷ್ಟೇ. ಭಾರತ ಮತ್ತು ಬೇರೆ ದೇಶಗಳಿಗೆ ಸರ್ಫಿಂಗಿದ್ದು ನಾಲೆಜ್ ಕಂಪೇರ್ ಮಾಡಿದರೆ ಭಾರತದಲ್ಲಿ ಸರ್ಫಿಂಗಿದ್ದು ನಾಲೆಜ್ ತುಂಬ ಕಮ್ಮಿ. ಯಾಕೆ ಹೇಳಿದರೆ, ಈಗ ಬೇರೆ ಕಂಟ್ರಿದು ಸ್ಪೋರ್ಟ್ಗಳನ್ನೆಲ್ಲ ನೋಡ್ತಾರೆ, ಕ್ರಿಕೆಟ್ ಎಲ್ಲ ನೋಡ್ತಾರೆ, ಫುಟ್ಬಾಲ್ ನೋಡ್ತಾರೆ. ಅದೇ ಇಂಡಿಯಾದ ಸ್ಪೋರ್ಟ್ಸ್ಮ್ಯಾನ್ಸಿಗೆ ಯಾರು ಸಪೋರ್ಟೇ ಮಾಡೋದಿಲ್ಲ. ಸರ್ಫಿಂಗ್ ಅಂತ ಉಂಟು ಅಂತ ಹೇಳಿ ಇನ್ನೂ ಸಹ ಎಷ್ಟೋ ಜನರಿಗೆ ಗೊತ್ತಿಲ್ಲ. ನಾವು ಎಷ್ಟೇ ತಿಳಿಸಿದರೂ ಸಹ ಅವರಿಗೆ ಅರ್ಥ ಆಗೋದಿಲ್ಲ. ಅಂದರೆ ಅವರಿಗೆ ಅದರಲ್ಲಿ ಇಂಟ್ರೆಸ್ಟೇ ಇಲ್ಲ. ಕ್ರಿಕೆಟಿಗೆ ಇರುವಷ್ಟು ಇಂಟ್ರೆಸ್ಟ್, ಅದರಲ್ಲಿರುವ ಇಂಟ್ರೆಸ್ಟ್ 1% ಸಹ ಬೇರೆ ಸ್ಪೋರ್ಟಿಗಿಲ್ಲ. ನಮ್ಮದೇ ಆದ ಹಾಕಿಗೆ ಸಹ ಇಲ್ಲ. ಹಾಗೆಲ್ಲ ಆಗುವಾಗ ನಾವು ಎಷ್ಟೇ ಅಚೀವ್ ಮಾಡಿದರೆ ಸಹ ಬೇಜಾರಾಗ್ತದೆ. ಅಂದರೆ ಸಪೋರ್ಟ್ ಇಲ್ಲದೆ, ಯಾರಿಗೆ ಸಹ ಆಡಿಯನ್ಸ್ ಇಲ್ಲದೆ ಅವರು ಎಂಥದೇ ಮಾಡಲಿಕ್ಕೆ ಸಹ ಆಗೋದಿಲ್ಲ ಅವರಿಗೆ. ಅಂದರೆ ಒಂದು ಸಪೋರ್ಟ್ ಇರಬೇಕು ಎಂತ ಮಾಡಲಿಕ್ಕೆ ಸಹ. ನಮಗೆ ಅವರು ಸಪೋರ್ಟ್ ಮಾಡ್ತಿದ್ದಾರೆ, ಅವರಿಗೋಸ್ಕರ ಆದರೂ ಮಾಡಬೇಕು ಅಂತ ಹೇಳಿರ್ತದೆ. ಇದು ನಮಗೋಸ್ಕರನೇ ಎಷ್ಟೇ ಮಾಡಿದರೂ ಸಹ ಅದು ಸಮಾಧಾನ ಅಂತ ಇರೋದಿಲ್ಲ. ಸ್ವಿಮ್ಮಿಂಗಲ್ಲಿ ಸ್ಟೇಟ್ ಲೆವೆಲ್ ತನಕ ಮಾತ್ರ ಹೋಗಿದ್ದೆ. ನ್ಯಾಷನಲ್ಸಿಗೆ ಸ್ವಲ್ಪದ್ರಲ್ಲಿ ತಪ್ಪಿದ್ದು ನನಗೆ, ಫ್ರ್ಯಾಕ್ಷನ್ ಸೆಕೆಂಡ್ಸಲ್ಲಿ. ಸೊ ಆಮೇಲೆ ಸರ್ಫಿಂಗಲ್ಲಿ ಎಲ್ಲ ಸಹ ನ್ಯಾಷನಲ್ಸೇ. ಮತ್ತು 3 ಸರ್ತಿ ಇಂಟರ್ನ್ಯಾಷನಲ್ ಮಾಡಿದ್ದೇನೆ. ಒಂದು ಏಷ್ಯನ್ ಸರ್ಫಿಂಗ್ ಚಾಂಪಿಯನ್ಶಿಪ್ ಅಂತ ಹೇಳಿ 2015 ಕಂಪೀಟ್ ಮಾಡಿದ್ದೆ, ಸೆಮಿಫೈನಲ್ಸಿಗೆ ಹೋಗಿದ್ದೆ. ಅದು ಚೆನ್ನೈಯಲ್ಲೇ ಆದದ್ದು. ಆಮೇಲೆ ಇನ್ನೊಂದು ರಾಸ್ಟ್ ಅಂತ ಹೇಳಿ ಒಂದು ಕಾಂಪಿಟೇಷನ್ ಇತ್ತು, ಅದು ಸಹ ಚೆನ್ನೈಯಲ್ಲೇ ಆದದ್ದು. ಅದರಲ್ಲಿ ಸಹ ಸೆಮಿಫೈನಲ್ಸ್ ತನಕ ಹೋಗಿದ್ದೆ. ಆಮೇಲೆ ಇನ್ನೊಂದು WSL QS 3000 ಅಂತ ಹೇಳಿ, ಅದು QS ಅಂದರೆ ಕ್ವಾಲಿಫೈಯಿಂಗ್ ಸೀರೀಸ್ ಅಂತ ಹೇಳಿ, ಅದರಲ್ಲಿ
ರೌಂಡ್ 4 ತನಕ ಹೋಗಿದ್ದೆ ನಾನು. ಮತ್ತು ಆಗಲಿಲ್ಲ. ಅದೇ ಸರ್ಫಿಂಗಲ್ಲಿ WSL ದೊಡ್ಡದು, ಲೈಕ್ ದೊಡ್ಡ ಲೆವೆಲ್ ಇದು ಕಾಂಪಿಟೇಷನ್. ಅದು ನಮ್ಮ ಇಂಡಿಯಾಕ್ಕೆ ಬಂದು, ಇಂಡಿಯಾದಲ್ಲೇ ಅದು ಸಹ ಮಹಾಬಲಿಪುರಮಲ್ಲೇ ಆದದ್ದು. ಇಂಡಿಯಾದಲ್ಲಿ ಅವರು ಬಂದು ಕಾಂಪಿಟೇಷನ್ ಆರ್ಗನೈಸ್ ಮಾಡೋದು ಹೇಳಿದರೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋದು ನಮಗೆ ತುಂಬ ಒಳ್ಳೆ ಆಪರ್ಚುನಿಟಿ. ಹಾಗೆ ವಿನ್ ಆಗಬೇಕು ಅಂತ ಇತ್ತು, ಬಟ್ ಅಷ್ಟು ಇಂಪ್ರೂವ್ಮೆಂಟ್ ಇಲ್ಲ ನಮ್ಮದು ಸಹ ಅಂತ ನಮಗೆ ಗೊತ್ತಿರ್ತದೆ. ಬಟ್ ನಮಗೆ ಅಷ್ಟು ದೊಡ್ಡ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಸಿಕ್ಕಿದ್ದು, ಅಷ್ಟು ಒಳ್ಳೊಳ್ಳೆ ಸರ್ಫರ್ಸ್ ಒಟ್ಟಿಗೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಸಿಕ್ಕಿದ್ದು ತುಂಬ ದೊಡ್ಡ ಅವಕಾಶ ಸಿಕ್ಕಿದ್ದು. ನಮ್ಮ ದೃಷ್ಟಿಕೋನದಲ್ಲಿ ಸರ್ಫಿಂಗ್ ಅದನ್ನು ಗೌರ್ಮೆಂಟ್ ಫಸ್ಟ್ ರೆಕಗ್ನೈಸ್ ಮಾಡಬೇಕು. ಬೇರೆ ಸ್ಪೋರ್ಟ್ಸಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೋ ಅಷ್ಟೇ ಇಂಪಾರ್ಟೆನ್ಸ್ ಸರ್ಫಿಂಗಿಗೆ ಸಹ ಕೊಡಬೇಕು. ಬಿಕಾಸ್ ಈಗ ಇಂಡಿಯಾದಲ್ಲಿ ಸರ್ಫಿಂಗ್ ತುಂಬ ಬೆಳೀತಾ ಉಂಟು. ಈಗ IT ಕಂಪನಿಯಲ್ಲಿ ವರ್ಕ್ ಮಾಡುವವರೆಲ್ಲ ವೀಕೆಂಡ್ಸಿಗೆ ಅಂತ ಹೇಳಿ ಮಂಗಳೂರಿಗೆ ಬಂದು ಸರ್ಫಿಂಗ್ ಕ್ಲಾಸ್ ತಗೊಳ್ತಾರೆ. ಆದರೆ ಅವರಿಗೆ ಅದೊಂದು ರಿಕ್ರಿಯೇಷನಲ್ ಸ್ಪೋರ್ಟ್. ಹಾಗೆ ನಮಗೆ ಅದು ಪ್ಯಾಷನ್ ಆಗಿ ತಗೊಂಡವರಿಗೆ ಪ್ರೊಫೆಷ್ನಲ್ ಆಗಬೇಕು ಸರ್ಫಿಂಗಲ್ಲಿ ಅಂತ ಹೇಳುವವರಿಗೆ ಅದಷ್ಟೇ ಸಾಕಾಗೋದಿಲ್ಲ. ಇನ್ನೂ ಸಹ ಸಪೋರ್ಟ್ ಬರಬೇಕು, ಸ್ಪಾನ್ಸರ್ಶಿಪ್ಸ್ ಬೇಕು. ಈಗ ಕರ್ನಾಟಕದಿಂದ ನಾನೊಬ್ಬಳೇ ಇರೋದು, ಅದು ಯಾರಿಗೆ ಸಹ ಗೊತ್ತಿಲ್ಲ. ಇಷ್ಟು ಅಚೀವ್ ಮಾಡಿ ಕರ್ನಾಟಕಕ್ಕೆ ಹೆಸರು ತಂದರೂ ಸಹ ಯಾರು ಸಹ ನನ್ನನ್ನು, ಅಂದರೆ ಇಲ್ಲಿ ರೀಜನ್ ಪುತ್ತೂರಿನವರಿಗೆಲ್ಲ ಗೊತ್ತುಂಟು, ಪುತ್ತೂರು ಮಂಗಳೂರಿನವರಿಗೆ ಸ್ವಲ್ಪ ಜನರಿಗೆ ಗೊತ್ತುಂಟು ನಾನು ಸರ್ಫಿಂಗಲ್ಲಿ ಇದ್ದೇನೆ, ಹೀಗೆ ಅಚೀವ್ಮೆಂಟ್ ಮಾಡಿದ್ದೇನೆ ಅಂತ ಹೇಳಿ. ಅದು ಬೇರೆ ಕಡೆ ತಲುಪುವುದೇ ಇಲ್ಲ. ಈಗ ಬೇರೆ ಸೋಷಿಯಲ್ ಮೀಡ್ಯಾದಲ್ಲಿ ಬೇರೆ ಥರದನ್ನೆಲ್ಲ ಟ್ರೋಲ್ ಮಾಡಿ ಹಾಕ್ತಾರೆ, ಮೀಮ್ ಮಾಡಿ ಹಾಕ್ತಾರೆ, ಬೇರೆ ಕಡೆಯವರನ್ನೆಲ್ಲ ಹೊಗಳಿ ಹಾಕ್ತಾರೆ. ಅದೇ ನಮ್ಮ ಊರಿನವರನ್ನೇ ಯಾರು ಸಹ ಎತ್ತಿ ಹಿಡಿಯೋದಿಲ್ಲಲ್ಲ ಅಂತ ಬೇಜಾರಾಗ್ತದೆ ಅಷ್ಟೇ. ಅದು ತುಂಬ ಸಪೋರ್ಟ್ ಬೇಕು ಅಂತ ತುಂಬ ಕೇಳಿಕೊಳ್ತೇನೆ. ಫಿನಾನ್ಷಿಯಲ್ಗಿಂತ ಸಹ ಜನರ ಸಪೋರ್ಟ್, ಮೆಂಟಲ್ ಸಪೋರ್ಟ್ ಬೇಕು ತುಂಬ. ನನಗೆ ಈಗ ನಾನು 2017 ನನಗೆ ಲಿಗಮೆಂಟ್ ಟೇರ್ ಆಗಿ ನಾನು ಬೆಡ್ ರೆಸ್ಟಲ್ಲಿದ್ದೆ. ಸೊ ಆ ಟೈಮಲ್ಲಿ ನನಗೆ ಸ್ಪಾನ್ಸರ್ ಮಾಡಿದರು, 2 ಬೋರ್ಡ್ ಸ್ಪಾನ್ಸರ್ ಮಾಡಿದರು. ಒಂದು ನಮ್ಮ ಕೊಡಗು ದಕ್ಷಿಣ ಕನ್ನಡ ಗೌಡ ಸಂಘದವರು ಮಾಡಿದರು. ಆಮೇಲೆ ಇನ್ನೊಂದು ನನ್ನ ಸ್ವಿಮ್ಮಿಂಗ್ ಪೂಲ್ನ ಮೆಂಬರ್ಸ್ ಎಲ್ಲ ಹಣ ಹಾಕಿ ಅವರು ನನಗೆ ಸ್ಪಾನ್ಸರ್ ಮಾಡಿದರು ಒಂದು ಬೋರ್ಡ್. ಮತ್ತು ಇನ್ನೊಂದು ಈ ಟೈಮ್ ಲೈಕ್ ರೀಸೆಂಟಾಗಿ ಲಾಸ್ಟ್ ಇಯರಲ್ಲಿ ಒಂದು ಬೋರ್ಡ್ ಕೊಟ್ಟಿದ್ದಾರೆ ನನಗೆ, ನನ್ನ ಸರ್ಫ್ ಕ್ಲಬ್ಬಿನವರು, ಮ್ಯಾಂಗ್ಳೂರ್ ಸರ್ಫ್ ಕ್ಲಬ್ ಅಂತ ಹೇಳಿ. ಅವರು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಈಗ ನಾನು ಅವರ ಕ್ಲಬ್ಬಿನ ಮೆಂಬರ್, ಲೈಕ್ ನಾನು ಅವರನ್ನು ರೆಪ್ರೆಸೆಂಟ್ ಮಾಡೋದು, ಮ್ಯಾಂಗ್ಳೂರ್ ಸರ್ಫ್ ಕ್ಲಬ್ ಅಂತ ಹೇಳಿ, ಯಾವುದೇ ಕಾಂಪಿಟೇಷನಿಗೆಲ್ಲ ಹೋಗುವಾಗ. ಸೊ ಅವರು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಎಲ್ಲರೂ ಸಹ. ಆಮೇಲೆ ಚೆನ್ನೈಯಲ್ಲಿ ನನಗೆ ಅಲ್ಲೆಲ್ಲ ಹುಡುಗರೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇಲ್ಲಿಂದ ನನಗೆ ಯಾರು ಇರೋದಿಲ್ಲ ಒಟ್ಟಿಗೆ ಹೋಗಲಿಕ್ಕೆಲ್ಲ. ಅಲ್ಲಿ ನನ್ನನ್ನು ಸಹ ಅವರ ಟೀಮ್ನ ಮೆಂಬರ್ ಹಾಗೆ ಟ್ರೀಟ್ ಮಾಡ್ತಿದ್ರು ಎಲ್ಲರೂ ಸಹ. ಆಮೇಲೆ ಎಲ್ಲರ ಅಣ್ಣನವ್ರ ಹಾಗೆ ಇರೋದು ಅಲ್ಲಿ. ಮತ್ತು ಈಗ ನಮ್ಮೊಟ್ಟಿಗೆ ಕಾಂಪೀಟ್ ಮಾಡುವವರು ಸಹ ಇರ್ತಾರಲ್ಲ, ಅವರು ಸಹ ಲೈಕ್ ಕಾಂಪಿಟೇಷನ್ ಟೈಮಲ್ಲಿ ಮಾತ್ರ ಒಪೋನೆಂಟ್ಸ್ ಆಗಿರ್ತೇವೆ ನಾವು, ಮತ್ತೆಲ್ಲ ಗಮ್ಮತ್ತಲ್ಲೇ ಇರ್ತೇವೆ ಹುಡುಗಿಯರೆಲ್ಲ. ಸೊ ಖುಷಿ ಆಗ್ತಿತ್ತು ಅಲ್ಲಿ. ಅಂದರೆ ಇಲ್ಲಿಂದ ಯಾರು ಇರೋದಿಲ್ಲ ಅಂತ ಹೇಳುವಾಗ ಅಲ್ಲಿಂದ ಚೆನ್ನೈ ಅವರು ತುಂಬ ಸಪೋರ್ಟ್ ಮಾಡುವಾಗೆಲ್ಲ ಅವರೇ ಅಂತ ಹೇಳುವಾಗೆ ಮಾಡ್ತಾರೆ. ನಾನು ಸಹ ತಮಿಳ್ನಾಡಿನ ಒಳ್ಳೆ ಅಂತ ಹೇಳುವಾಗೆ ಟ್ರೀಟ್ ಮಾಡ್ತಾರೆ ನನ್ನನ್ನು. ಸೊ ಖುಷಿ ಆಗ್ತದೆ. ಅಂದರೆ ಇಲ್ಲಿಂದ ಕಾಂಪಿಟೇಷನಿಗೆ ಸಹ ಹೋಗೋಳು ನಾನು ಒಬ್ಬಳೆ ಕರ್ನಾಟಕದಿಂದ ಹುಡುಗಿಯರಲ್ಲಿ. ಸೊ ಅದೊಂದು ಅಚೀವ್ಮೆಂಟ್ ಹಾಗೆಯೇ ಆಗ್ತದೆ. ಅಂದರೆ ಅಷ್ಟು ಸುಲಭ ಅಲ್ಲ ಅಷ್ಟು ಫ್ರೆಂಡ್ಸ್ ಮಾಡಿಕೊಳ್ಳೋದು, ಅವರದ್ದು ನಂಬಿಕೆ ಉಳಿಸಿಕೊಳ್ಳೋದೆಲ್ಲ. ಇಷ್ಟು ಟೈಮಿಂದ ಅವರೇ ಒಟ್ಟಿಗಿದ್ದಾರೆ, ನನಗೆ ಹೇಳಿಕೊಡೋದು ಸಹ ಅವರೇ ಜಾಸ್ತಿ ಅಂತ ಹೇಳಿದರೆ. ಅಂದರೆ ಈಗ ಕೋಚ್ ಇಲ್ಲದಾಗ ಅವರೇ ತುಂಬ ಹೇಳಿಕೊಡ್ತಾರೆ. ಎಂತ ಮಾಡಿದರೂ ಸಹ ಹೇಗಿರಬೇಕು, ಅಂದರೆ ಸರ್ಫಿಂಗ್ ಮಾಡುವಾಗ ಸಹ ಅಷ್ಟೇ, ನೀರಲ್ಲಿರುವಾಗಲೇ ನಾನು ಈಗ ಒಂದು ವೇವ್ ಹಿಡಿದು ವಾಪಸ್ ಪ್ಯಾಡಲ್ ಮಾಡಿ ನಾನು ವಾಪಸ್ ಅದೇ ಸ್ಪಾಟಿಗೆ ಬಂದು ನಿಲ್ಲುವಾಗ ಅವರೆಲ್ಲ ಅಲ್ಲಿರುವಾಗ ಅವ್ರು ನೋಡಿರ್ತಾರೆ ನಾನು ಹೇಗೆ ಮಾಡಿರ್ತೇನೆ ಒಂದೊಂದು ವೇವಲ್ಲಿ ಅಂಥೇಳಿ. ಅದರ ಬಗ್ಗೆ ಅಡ್ವೈಸ್ ಮಾಡ್ತಾರೆ, ನೆಕ್ಸ್ಟ್ ಟೈಮ್ ಹೀಗೆ ಮಾಡು, ಅದು ಸರಿ ಆಗಲಿಲ್ಲ ಅಂತೆಲ್ಲ ಹೇಳಿ. ಸೊ ಅದೊಂದು ಖುಷಿ ಆಗ್ತದೆ ಅಷ್ಟೇ. ಅಂದರೆ ಯಾರೂ ಇಲ್ಲ ಅಂತ ಹೇಳುವಾಗ ಅವರು ಇರ್ತಾರೆ. ತುಂಬ ಉಂಟು. ಆದರೆ ಫಸ್ಟ್ ಟೈಮ್ ನಾನು ಒಂದು ಕಾಂಪಿಟೇಷನಲ್ಲಿ ಫಸ್ಟ್ ಬರುವಾಗ ತುಂಬ ಖುಷಿಯಾಗಿತ್ತು ನನಗೆ. ಅಂದರೆ ನಾನು ಎಣಿಸಿರಲಿಲ್ಲ ನನಗೆ ಸಿಗ್ತದೆ ಫಸ್ಟ್ ಪ್ಲೇಸ್ ಅಂತ ಹೇಳಿ. ಅಂದರೆ ಈಗ ನಾವು ಹೇಗೆ ಮಾಡ್ತೇವೆ ಅದು ಕೆಲವೊಮ್ಮೆ ನಮಗೆ ಗೊತ್ತಿರೋದಿಲ್ಲ, ನೀರಲ್ಲಿ ನಮಗೆ ಗೊತ್ತಾಗೋದಿಲ್ಲ, ನೋಡೋರಿಗೆ, ಹೊರಗಿಂದ ನೋಡೋರಿಗೆ ಗೊತ್ತಾಗ್ತದೆ ಒಳ್ಳೆದುಂಟು ವೇವ್, ಒಳ್ಳೆ ಮಾಡಿದಾಳೆ ಅದರಲ್ಲಿ. ಜಡ್ಜಸ್ ಎಲ್ಲ ಈಗ ಮಾರ್ಕ್ಸ್ ಕೊಡುವಾಗ ಅವರಿಗೆ ಗೊತ್ತಾಗ್ತದೆ. ಸೊ ಆ ಟೈಮ್ ಹಾಗೆ ಆದದ್ದು ನನಗೆ. ನಾನು ಫಸ್ಟ್ ಬರ್ತೇನೆ ಅಂತ ಹೋಪ್ಸ್ ಇಲ್ಲ ಆಯ್ತು ನನಗೆ, ಅಂದರೆ ಗೊತ್ತೇ ಇಲ್ಲ ಆಯ್ತು ನನಗೆ ಅಷ್ಟು ಒಳ್ಳೆ ಮಾಡಿದ್ದೇನೆ ಅಂತ ಗೊತ್ತಿಲ್ಲ ಆಯಿತು. ಸೆಕೆಂಡ್ ಪ್ಲೇಸಲ್ಲಿ ನನ್ನ ಹೆಸರು ಇರ್ಬೋದು ಅಂತ ಹೇಳಿ ಕಾಯ್ತಾ ಇದ್ದೆ. ಅವ್ರು ಅನೌನ್ಸ್ ಮಾಡುವಾಗ ಮಾತ್ರ ಗೊತ್ತಾದದ್ದು ನನಗೆ. ಅಂದರೆ ಈಗಾದರೆ ಲೈವ್ ಸ್ಕೋರ್ ಹಾಕ್ತಾರೆ, ನಮ್ಮ ಕಾಂಪಿಟೇಷನ್ ಆಗ್ತಾ ಇದ್ದಾಗೆ ಲೈವ್ ಹೀಟ್ಸ್ ತೋರಿಸ್ತಾರೆ ಒಂದು ವೆಬ್ಸೈಟಲ್ಲಿ. ಆದರೆ ಮೊದಲೆಲ್ಲ ಹಾಗೆ ಅಲ್ಲ, ನಮ್ಮ ರಿಸಲ್ಟನ್ನು ಲಾಸ್ಟ್ ಡೇವೆ, 3 ದಿನದ ಕಾಂಪಿಟೇಷನ್ ಆದರೆ
ಲಾಸ್ಟ್ ಡೇ ಅದನ್ನು ಅನೌನ್ಸ್ ಮಾಡ್ತಿದ್ದದು. ಸೊ ಅಲ್ಲಿ ತನಕ ಕಾಯಬೇಕಿತ್ತು ನಾವು. ಆಗ ಅದೊಂದು ಎಂಥ ಅನ್ಫರ್ಗೆಟೇಬಲ್ ಮೂಮೆಂಟ್ ನನಗೆ. ಆಮೇಲೆ ಅದೇ ಅಲ್ಲಿ ತುಂಬ ಸಪೋರ್ಟ್ ಮಾಡ್ತಾರೆ, ಅದನ್ನು ನೋಡುವಾಗ ಬಿಡೋದು ಬೇಡ ಅಂತ ಆಗ್ತದೆ ಸರ್ಫಿಂಗ್. ಅಂದರೆ ಇಲ್ಲಿಗಿಂತ ಜಾಸ್ತಿ ಅಲ್ಲೇ ತುಂಬ ಸಪೋರ್ಟ್ ಮಾಡ್ತಾರೆ. ಸರ್ಫಿಂಗ್ ಅಲ್ಲಿ ತುಂಬ ಜನ ಇರೋದೇ ತಮಿಳ್ನಾಡು, ಕೇರಳ ಅಲ್ಲಿಯವರೇ. ಸೊ ಅವರೆಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ. ಅವರಿಗೆಲ್ಲರಿಗೆ ನನ್ನ ಪರ್ಫಾರ್ಮೆನ್ಸ್ ಗೊತ್ತುಂಟು, ನನ್ನ ಪೊಟೆನ್ಷಿಯಲ್ ಗೊತ್ತುಂಟು. ಹಾಗೆಲ್ಲ ಗೊತ್ತಿರುವಾಗ ಇಲ್ಲಿ ಗೊತ್ತಿರಲಿಕ್ಕೆ ಇನ್ನೂ ಸಹ ಟೈಮ್ ಬೇಕು ಗೊತ್ತಾಗಲಿಕ್ಕೆ. ಬಟ್ ಪರವಾಗಿಲ್ಲ, ಅಲ್ಲಿ ಅವ್ರಿಗೆ ಗೊತ್ತುಂಟು. ಅದಕ್ಕೆ ನನಗೆ ಸರ್ಫಿಂಗ್ ಬಿಡಲಿಕ್ಕೆ ಮನಸ್ಸಿಲ್ಲ. ನಾನು ಅಮ್ಮನಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಇಷ್ಟಪಡ್ತೇನೆ. ಅಂದರೆ ಅವರಿಲ್ಲದಿದ್ದರೆ ಇಷ್ಟು ಮುಂದೆ ಬರಲಿಕ್ಕೆ ಆಗ್ತಾನೆ ಇಲ್ಲ ಆಯ್ತು. ಈಗ ಸ್ವಿಮ್ಮಿಂಗಿಗೆ ಸಹ ಅಷ್ಟೇ, ನಾನು ಆಗ ಹೇಳಿದಾಗೆ ಅವರಿಂದಾಗಿಯೇ ಹೋಗ್ತಿದ್ದದ್ದು. ನನಗೆ ಇಷ್ಟ ಇಲ್ಲ ಆಯ್ತು ಸ್ವಿಮ್ಮಿಂಗ್ ಹೋಗಲಿಕ್ಕೆ, ಆದರೆ ಸಹ ಅವರೇ ಕರ್ಕೊಂಡು ಹೋಗ್ತಿದ್ರು. ಅಂದರೆ ನಮಗೆ ಇಷ್ಟ ಇಲ್ಲದಿದ್ದರೂ ಸಹ ಅವರು ನಮ್ಮ ಪೊಟೆನ್ಷಿಯಲ್ ನೋಡ್ತಾರೆ. ಅದರಲ್ಲಿ ನಾನು ಒಳ್ಳೆ ದಾರಿಗೆ ಹೋಗ್ತೇನೆ ಅಥವಾ ಒಳ್ಳೆ ಅಚೀವ್ಮೆಂಟ್ ಮಾಡ್ತೇನೆ ಅಂತ ಹೇಳಿ ಅವರಿಗೆ ತಲೆಯಲ್ಲಿ ಇರ್ತದೆ. ಸೊ ಅವರೇ ನಮ್ಮನ್ನು ಕರ್ಕೊಂಡು ಹೋಗ್ತಾರಲ್ಲ, ಆಗ ನಾವು ಎಷ್ಟೇ ಬೇಡ ಹೇಳಿದರೂ ಹೋಗಬೇಕಾಗ್ತದೆ. ಹೊಡೆದಾದರೂ ಕರ್ಕೊಂಡು ಹೋಗ್ತಾರೆ. ಆದರೂ ಪರವಾಗಿಲ್ಲ. ಸರ್ಫಿಂಗಿಗೆ ಫಸ್ಟಿಗೆ ಹೌದು ಅವರೇ ಕರ್ಕೊಂಡು ಹೋಗ್ತಿದ್ರು. ಆಮೇಲೆ ಈಗ ನನಗೆ ಸಹ ಇಂಟ್ರೆಸ್ಟ್ ಬಂದಿದ್ದಲ್ಲ, ಸೊ ಖುಷಿ ಆಗ್ತದೆ. ಸರ್ಫಿಂಗ್ ಮಾಡಲಿಕ್ಕೆ ನನಗೆ ಖುಷಿ ಆಗ್ತದೆ. ಸ್ವಿಮ್ಮಿಂಗ್ಗಿಂತ ಸರ್ಫಿಂಗೇ ನನಗೆ ತುಂಬ ಇಷ್ಟ. ಅಂದರೆ ಸ್ವಿಮ್ಮಿಂಗಲ್ಲೆಲ್ಲ ಈಗ ಟೈಮಿಂಗ್ಸ್ ಎಲ್ಲ ಕೊಡಬೇಕಾಗ್ತದೆ. ಸರ್ಫಿಂಗಲ್ಲಿ ಹಾಗೆ ಅಲ್ಲ. ಸರ್ಫಿಂಗಲ್ಲಿ ನಿಮಗೆ ಹೇಗೆ ಮಾಡಬೇಕು ಹಾಗೆ ಮಾಡ್ಬೋದು, ಎಂತ ಇಷ್ಟ ಉಂಟು ಹಾಗೆ ಮಾಡ್ಬೋದು. ಅಂದರೆ ವೇವ್ಸಲ್ಲಿ ನಿಮಗೆ ಎದುರು ಬಿದ್ದರೂ ಅದೊಂದು ಖುಷಿಯೇ ನಿಮಗೆ. ಹಾಗೆ ಮಾಡಿದೆ ನಾನು ಅಂಥೇಳಿ, ಈಗ ಈ ವೇವಲ್ಲಿ ನಾನು ಸ್ನ್ಯಾಪ್ ಮಾಡಿದೆ ಅಥವಾ ಹೇಗೆ ಸಹ ಟರ್ನ್ ಮಾಡಿದೆ ಅಂತೆಲ್ಲ ಹೇಳಿ ನಮಗೆ ಖುಷಿ ಇರ್ತದೆ. ಆದರೆ ಬೇರೆಯವರಿಗೆ ಹೇಳಲಿಕ್ಕೆ, ಸರ್ಫಿಂಗ್ ಗೊತ್ತಿದ್ದವರಿಗೆ ಹೇಳ್ಬೋದು ನಾನು ಹಾಗೆ ಮಾಡಿದೆ ಹೀಗೆ ಮಾಡಿದೆ ಅಂತೇಳಿ. ಬೇರೆಯವರಿಗೆ ಹೇಳುವಾಗ ಅರ್ಥ ಆಗೋದಿಲ್ಲ. ಆದರೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರ್ತದೆ, ಹೇಗೆಲ್ಲ ಆಗ್ತಾ ಉಂಟು, ಸರ್ಫಿಂಗಲ್ಲಿ ಇಂಪ್ರೂವ್ ಆಗ್ತಿದ್ದೇನೆ ಅಂಥೇಳಿ. ಅದೆಲ್ಲದಕ್ಕೆ ಸಹ ಅಮ್ಮನೇ ಕಾರಣ. ಅಂದರೆ ಇಷ್ಟು ದೂರ ಬರಲಿಕ್ಕೆ ಅಮ್ಮನೇ ಕಾರಣ. ಅವಳ ಸಾಧನೆನ ಆ್ಯಸ್ ಯೂಶ್ವಲ್ ಎಲ್ಲ ಹೆತ್ತವರಿಗೆ ಆಗುವ ಹಾಗೆ ನನಗೆ ತುಂಬ ಪ್ರೌಡ್ ಅನ್ನಿಸ್ತಾ ಉಂಟು. ಮುಂದಿನ ನಿರೀಕ್ಷೆ ಅಂತ ಹೇಳಿದರೆ ಅವಳಿಗೆ ಸರ್ಫಿಂಗ್ ಅಂತ ಬಿಡಲಿಕ್ಕೆ ಮನಸ್ಸಿಲ್ಲ ನಮಗೆ. ಅಂದರೆ ಅವಳು ಸರ್ಫಿಂಗಲ್ಲಿ ಏನು ಹೋಪ್ಸ್ ಇಲ್ಲ ಅನ್ನುವ ಮಟ್ಟಿಗೆ ಆಗಿದೆ. ಅಂದರೆ ಅವಳಿಗೆ ಮೇಯ್ನ್ ಬೇಕಾದ ಕೋಚ್ ಸಿಕ್ಕಲಿಲ್ಲ ನಮಗೆ. ತುಂಬ ಊರು ತಿರುಗಬೇಕಾಗ್ತದೆ ಸರ್ಫಿಂಗ್ ಪ್ರಾಕ್ಟೀಸಿಗೆ. ಅಂದರೆ ಒಂದೇ ಕಡೆ ಸರ್ಫಿಂಗ್ ಮಾಡುವ ಹಾಗಿಲ್ಲ. ನಮ್ಮ ಈಚೆ ಸೈಡ್ ಮಂಗಳೂರು ಈಚೆ ಸೈಡೆಲ್ಲ ವೇವ್ಸ್ ಸರಿ ಸಿಗೋದಿಲ್ಲ. ವೇವ್ಸ್ ಹುಡ್ಕೊಂಡು ಬೇರೆ ಆಚೆ ತಮಿಳ್ನಾಡೆಲ್ಲ ಹೋಗಬೇಕಾಗ್ತದೆ. ನನಗೂ ಸಹ ಇನ್ನೂ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಹಾಗೆ ಅವಳಿಗೆ ಒಂದು ಒಳ್ಳೆ ಕೋಚ್ ಸಿಕ್ಕಿದರೆ ಸರ್ಫಿಂಗ್ ಮುಂದುವರಿಸ್ಬೋದು. ಇಲ್ಲಾಂದರೆ ಸ್ಟಡೀಸ್ ಬಗ್ಗೆನೇ ಕಂಟಿನ್ಯೂ ಮಾಡೋದು ಅಂತ, ಮಾಸ್ಟರ್ಸ್ ಮಾಡಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದೆವು ನಾವು. ಅಂದರೆ ಅವಳಿಗೆ ಸಣ್ಣದ್ರಿಂದಲೇ ಬೀಚ್ ಅಂದರೆ ತುಂಬ ಇಷ್ಟ. ಪ್ರತಿ ಇದಕ್ಕೆ ಬೀಚಿಗೆ ಹೋಗಲಿಕ್ಕೆ ಭಾರಿ ಹಾತೊರಿತಿದ್ಲು ಅವಳು. ಹಾಗೆ ಅವಳ ಒಂದು ಅಂದರೆ ಇಂಟ್ರೆಸ್ಟ್ ನೋಡಿ ಈಗ ಸ್ವಿಮ್ಮಿಂಗಲ್ಲಿ ಸಹ ಹಾಗೆ ಅವಳು ಮೂರನೇ ವರ್ಷದಿಂದಲೇ ಸ್ವಿಮ್ಮಿಂಗ್ ಕಲ್ತಳು ಅವಳು. ಸ್ವಿಮ್ಮಿಂಗ್ ಕಲ್ತದಂದರೆ ಅವಳ ಅಕ್ಕ ಶಿವಾನಿ ಗೌಡ ಅಂತೇಳಿ ಅವಳು ಸ್ವಿಮ್ಮಿಂಗ್ ಹೋಗ್ತಾಯಿದ್ಲು. ಅವಳೊಟ್ಟಿಗೆ ಇವಳನ್ನು ಸಹ ನಾನು ಕರ್ಕೊಂಡು ಹೋಗಲೇಬೇಕಿತ್ತು. ಹಸ್ಬೆಂಡ್ ನನ್ನ ಜೊತೆ ಅಂದರೆ ಹೊರಗಿದ್ದಾರೆ, ನಾನೇ ಮಕ್ಕಳನ್ನು ನೋಡ್ಕೊಳ್ಬೇಕಿತ್ತು. ಹಾಗೆ ಅವಳನ್ನು ಸಹ ಉಟ್ಕೊಂಡು ಹೋಗಬೇಕಿತ್ತು. ಅವಳನ್ನು ನೋಡಿ ಇವಳು ಸಹ ಸ್ವಿಮ್ಮಿಂಗ್ ಕಲ್ತಳು. ಅಂದರೆ ಕಲೀಲಿಕ್ಕೆ ಅಂದರೆ ಫಸ್ಟಿಗೆ ನೀರಿಗೆ ಇಳಿದು ಬಿಟ್ಟಿದ್ಲು. ಸಣ್ಣ ಮಗು ಇರುವಾಗಲೇ 3 ವರ್ಷದ ಒಂದು ಬೋರ್ಡ್ ಇಟ್ಕೊಂಡು ಇಡೀ ಸ್ವಿಮ್ಮಿಂಗ್ ಪೂಲು ಸುತ್ತುತ್ತಿದ್ಲು. ಆಮೇಲೆ ಇವಳನ್ನು ಸಹ ಸ್ವಿಮ್ಮಿಂಗಿಗೆ ಹಾಕಿದೆ. ಅವಳ ಇಂಟ್ರೆಸ್ಟ್ ಅಂದರೆ ಅದರಲ್ಲಿ ಹುಷಾರಿದ್ಲು ಅವಳು ಸಹ ಅದರಲ್ಲಿ ಸಹ. ಮತ್ತು ಅವಳ ಮಾವನೇ ನನ್ನ ಅಣ್ಣನ ವಸಂತ್ ಕುಮಾರ್ ಅಂತ, ಅವನು ಏರ್ಫೋರ್ಸಲ್ಲಿದ್ದ. ಅದರಲ್ಲಿ ಸ್ವಿಮ್ಮಿಂಗಲ್ಲಿ ನ್ಯಾಷನಲ್ ಕೋಚರ್ ಆಗಿದ್ದ. ಅವನು ಸಹ ಮಕ್ಕಳಿಗೆ ಸಪೋರ್ಟ್ ಮಾಡ್ತಿದ್ದ. ಹಾಗೆ ಅದರಲ್ಲಿ ಆಮೇಲೆ ಇವಳಿಗೆ ಸರ್ಫಿಂಗಿನ ಬಗ್ಗೆ ಒಲವು ಮೂಡಿತು. ಹಾಗೆ ಸರ್ಫಿಂಗೇ ಆದೀತು ಅಂತ ಚಾಯ್ಸ್ ಮಾಡಿಕೊಂಡ್ಳು ಅವಳು. ಅಂದರೆ ಅದೊಂಥರ ಅಡ್ವೆಂಚರ್ ಇದು. ತುಂಬ ಕಷ್ಟ ಉಂಟದು ಸರ್ಫಿಂಗ್. ಎಲ್ಲರಿಗೂ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅದೇ ನಮಗೆ ಜಸ್ಟ್ ಒಂದು ವೇವ್ಸ್ನಲ್ಲಿ ನಿಂತಾಗಲೇ ಕೈಕಾಲು ಗಡ ಆಗ್ತಾ ಇರೋದು. ಅದೇ ಇದರಲ್ಲಿ ಇವಳು ಮಿಡ್ಲಿಗೆ ಹೋಗಿ ಸರ್ಫಿಂಗ್ ಮಾಡೋದು ಅಂದರೆ ಆ ವೇವ್ಸ್ಗಳು ಕೆಲವು ಸಲ ದೊಡ್ಡ ಅಲೆಗಳಿರ್ತದೆ, ವಾಷಿಂಗ್ ಮೆಷಿನಲ್ಲಿ ಹಾಕಿದಾಗೆ ಆಗ್ತದೆ ಹೇಳ್ತಾಳೆ ಸರ್ಫಿಂಗಲ್ಲಿ. ಹಾಗೆ ಅದರಲ್ಲಿ ಇಂಟ್ರೆಸ್ಟ್ ಬಂತು ಅವಳಿಗೆ. ಅವಳ ಮಕ್ಕಳ ಇಂಟ್ರೆಸ್ಟನ್ನು ನಾವು ಸ್ವಲ್ಪ ಸಪೋರ್ಟ್ ನನಗೆ ಅದು ಅಂದರೆ ಯಾರು ಮಾಡದ ಅಂತ ಒಂದು
ಸ್ಪೋರ್ಟ್ಸ್ ಅಲ್ಲ ಅಂತೇಳಿ ಸಪೋರ್ಟ್ ಮಾಡಿದೆ ನಾನು. ಅದರಲ್ಲಿ ಮಿಂಚಿದ್ಲು ಸಹ ತುಂಬ ನನಗೆ ತುಂಬ ಇದು ತಂದು ಕೊಟ್ಟಳು ಅವಳು. ಪ್ರೌಡ್ ಅನ್ನಿಸ್ತದೆ. ಚೆನ್ನೈಯ ಸರ್ಫ್ ಕ್ಲಬ್ನವರು ಅವರು ತುಂಬ ಇವಳಂದರೆ ತುಂಬ ಎಂತ ಸಪೋರ್ಟ್ ಮಾಡ್ತಾರೆ. ಮತ್ತು ಈ ಸಲ ಎಲ್ಲ ಅವರೇ ಎಲ್ಲ ರೂಮ್ಸ್ ಎಲ್ಲ ನಮಗೆ ಇವಳಿಗೆ ಇದು ಫ್ರೀಯಾಗಿ ಕೊಟ್ಟಿದ್ದಾರೆ. ಮತ್ತು ಅವರೊಟ್ಟಿಗೆ ಹೋಗುವಾಗ ನಾವೀಗ ಪಾಂಡಿಗೆ ಹೋಗುವಾಗ ಮಹಾಬಲಿಪುರಂ ರಾಮೇಶ್ವರಕ್ಕೆಲ್ಲ ಹೋಗುವಾಗ ಅವ್ರದ್ದೇ ವೆಹಿಕಲ್ ಅಲ್ಲ, ಇವಳೊಬ್ಬಳೇ ಇರೋದಲ್ಲ. ನಾನು ಹೋಗಲಿಲ್ಲ ಇಲ್ಲಿಗೆ ರಾಮೇಶ್ವರಕ್ಕೆಲ್ಲ ಹೋಗುವಾಗ, ಅವರಿಗೆಲ್ಲ ಹೋಗುವಾಗ ಅವಳಿಗೆ ಫುಲ್ಲು ಸಪೋರ್ಟ್ ಮಾಡಿದ್ದಾರೆ ಅವರು ಹೇಳ್ತಾರೆ ಅಂತೆ ಅವಳು. ಮತ್ತು ಮೂರ್ತಿ ಸರ್ ಅಂತ ಒಬ್ಬರಿದ್ದರು, ಅವರು ಫಸ್ಟಿಂದ ಅವರು ತುಂಬ ಸಪೋರ್ಟ್ ಮಾಡ್ತಾರೆ. ಅವರು ಫಸ್ಟಿಗೆ ಇದರಲ್ಲಿ, ಈಗ ಅವರದ್ದು ಬೇರೆಯೇ ಕ್ಲಬ್ ಆಯಿತು. ಅವಳನ್ನೊಬ್ಬಳನ್ನೇ ಕಳಿಸಿದ್ರು ಸಹ ಅಲ್ಲಿ ನೋಡ್ಕೊಳ್ತಾರೆ ಅವರು, ಅಲ್ಲಿಯ ಗ್ರೂಪ್ ಎಲ್ಲ ನೋಡ್ಕೊಳ್ತಾರೆ, ಸಪೋರ್ಟ್ ಮಾಡ್ತಾರೆ, ಕೋಚಿಂಗ್ ಮಾಡ್ತಾರೆ ಅವರೇ. ಹಾಗೆ ಮಾಡಬೇಡ, ಹೀಗೆ ಮಾಡು ಎಲ್ಲ ಹೇಳ್ಕೊಡ್ತಾರೆ. ಧಾರಾಣಿ ಅಂತ ಒಬ್ಬ ಇದ್ದಾನೆ, ಅವನು ಸಹ ತುಂಬ ಸಪೋರ್ಟ್ ಮಾಡ್ತಾನೆ ಎಲ್ಲ. ಹಾಗೆ ಹೇಳೋದಂತಿದ್ರೆ ನನಗೆ ಕರ್ನಾಟಕಕ್ಕಿಂತ ತಮಿಳ್ನಾಡಿನವರ ಅಲ್ಲಿಯ ಮಕ್ಕಳೇ ತುಂಬ ಸಪೋರ್ಟ್ ಮಾಡಿದರು. ಅಲ್ಲಿಯ ಕ್ಲಬ್ಬು ಸಪೋರ್ಟ್ ಮಾಡಿತು. ಕ್ಲಬ್ನ ಅರುಣ್ ವಾಸ್ ಅಂತ ಒಬ್ಬರಿದ್ದರು, ಅವರು ಈ ಸಲ ಇವಳಿಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ರೂಮಿಂದ ಹಿಡಿದು ಟ್ರಾವೆಲಿಂಗಿನ ಹಿಡಿದು ಎಲ್ಲವೂ ಅವರೇ ಭರಿಸಿದ್ದಾರೆ ಇವಳ ಖರ್ಚನ್ನು. ಮತ್ತು ಅಲ್ಲಿಯ ಎಲ್ಲರೂ ಅವಳಿಗೆ ಸಪೋರ್ಟಿವ್ ಆಗಿ ಇದು ಮಾಡ್ತಿದ್ರು, ಕೋಚ್ ಮಾಡ್ತಿದ್ರು. ಧರಣಿ ಅಂತ ಒಬ್ಬ ಇದ್ದ, ಮತ್ತೊಬ್ಬರು ಮೂರ್ತಿ ಸರ್ ಅಂತ ಇದ್ದರು, ಅವರು ತುಂಬ ಸಪೋರ್ಟ್. ಇವಳಲ್ಲಿಗೆ ಕರೆದು ಎಲ್ಲ ಹೀಗೆ ಮಾಡು ಹಾಗೆ ಮಾಡು ಅಂತೇಳಿ ಇದು ಕೊಡ್ತಿದ್ರು, ಸಜೆಷನ್ ಮಾಡ್ತಿದ್ರು. ಮತ್ತು ಪ್ರತಿಯೊಂದು ಅವರ ಇದರೊಟ್ಟಿಗೆ ಕಟೌಟ್ಗಳು ಅದು ಇದೆಲ್ಲ ಹಾಕುವಾಗ ಇವಳ ಸಿಂಚನ ಸರ್ಫಿಂಗ್ ಚಾಂಪಿಯನ್ ಅಂತೇಳಿ ಇವಳನ್ನು ಸಹ ಸೇರಿಸ್ಕೊಳ್ತಿದ್ರು. ಇವಳು ಕರ್ನಾಟಕದಿಂದ ಇವಳೊಬ್ಬಳೇ ಇರ್ತಿದ್ದದು, ಅವಳನ್ನು ಸಹ ಅವರೊಟ್ಟಿಗೆ ಸೇರಿಸ್ಕೊಳ್ತಿದ್ರು. ಅವರನ್ನು ಯಾವತ್ತೂ ನೆನಪಿಸ್ಕೊಳ್ಬೇಕಾಗ್ತದೆ ಈ ವಿಷಯದಲ್ಲಿ. ಸರ್ಫಿಂಗಲ್ಲಿ ಮುಂದುವರಿಸಲಿಕ್ಕೆ ಅವರೇ ಕಾರಣ ಅಂತ ಸಹ ಒಂದು ರೀತಿಯಲ್ಲಿ ಹೇಳ್ಬೋದು. ಚೆನ್ನೈಯಲ್ಲಿ ಅಲ್ಲ, ಹುಡುಗರೆಲ್ಲ ಒಳ್ಳೆ ಸಪೋರ್ಟ್ ಮಾಡ್ತಾರೆ, ಕ್ಲಬ್ಬಿನವರು ಸಪೋರ್ಟ್ ಮಾಡ್ತಾರೆ. ಟೈಮಲ್ಲಿ ಅವರ ಚೆನ್ನೈಯವರ ಕಟೌಟ್ಗಳನ್ನೆಲ್ಲ ರೋಡಲ್ಲಿ ತುದಿಗೆ ಹಾಕ್ತಾರೆ. ಅದರೊಟ್ಟಿಗೆ ನಮ್ಮ ಸಿಂಚನನ ಕಟೌಟ್ ಸಹ ಹಾಕ್ತಾರೆ. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.